ಎಸ್, ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹರೀಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸ್ಥಳೀಯ ಏನು ಈ ಒಂದು ಸಾಂಪ್ರದಾಯಿಕ ಮೀನುಗಾರರ ಸಂಘದ ಮುಖಂಡರು ಕೂಡ ಅವರು. ಹೌದು, ಹರೀಶ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ. ಈಗ ನಾವು ನಿಮ್ಮ ಈ ಒಂದು ಏನು ವೃತ್ತಿಗೆ ಎದುರಾಗಿರುವ ಕಷ್ಟವನ್ನು ನಾವು ನೋಡ್ತಾ ಇದ್ದೇವೆ. ಎಸ್, ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಹರೀಶ್ ಅವರೇ? ಮೊದಲಾಗಿ ಈ ಮರಳುಗಾರಿಕೆ ಒಂದು ನಿಲ್ಲಬೇಕು. ಓಕೆ. ಯಾಕೆಂದ್ರೆ ಈ ಮರಳುಗಾರಿಕೆಯಿಂದ ನಾವು ಬಡ ಮೀನುಗಾರ ಆಗುವಂತಹ ತೊಂದರೆ ಮತ್ತು ಅನಾಹುತ. ಹೌದು, ಅನಾಹುತ. ಇದಕ್ಕೆ ಯಾರು ಸರ್ಕಾರದವರು ಯಾರು ಇದಕ್ಕೆ ಒಂದು ಸ್ಪಂದನೆ ಕೊಡುವುದಿಲ್ಲ. ಹೌದು, ನಿಜ. ಈಗ ಬಡ ಮೀನುಗಾರರು ಒಟ್ಟಿಗೆ ಒಂದು ಬದಿಯಲ್ಲಿ ಕೊರೋನಾದ ಸಂಕಷ್ಟ, ಇನ್ನೊಂದು ಬದಿಯಲ್ಲಿ ಮೀನುಗಾರಿಕೆ ಇಲ್ಲ. ಹೌದು, ಖಂಡಿತ. ಮರಳುಗಾರಿಕೆಯಿಂದ ಮುಂಚೆ ಆದ್ರೆ ನಾವು ಇಲ್ಲಿಂದ ಮರವೂರು ಕೂಡು ತಣ್ಣೀರು ಬಾವಿಂದ ಮರವೂರು ತನಕ ನಾವು ಜಲ್ಲ ಹಾಕೊಂಡು ಹೋಗ್ತಿದ್ದೆವು ಸರ್. ಈಗ ನಮಗೆ ಜಲ್ಲ ಬಿಡಿ ಕೆಸರು ಗದ್ದೆ ಮಾಡಿಬಿಟ್ಟಿದ್ದಾರೆ. ನದಿಯನ್ನೇ ಕೆಸರು ಗದ್ದೆಯಾಗಿ ಮಾಡಿಬಿಟ್ಟಿದ್ದಾರೆ. ಕೆಸರು ಗದ್ದೆ ಈಗ ಒಂದು ಬಿಳಿ ತರದ ಒಂದು ರಾಸಾಯನಿಕ ಪದಾರ್ಥ, ನಾವು ಅದಕ್ಕೆ ಬಿಳಿ ಚಿಪ್ಪು ಅಂತ ಹೇಳ್ತೇವೆ. ಹೌದು, ಅದು ನದಿಯಿಂದ ಮೇಲೆ ಬರ್ತಾ ಉಂಟು. ಒಂದು ಬದಿಯಲ್ಲಿ ಮೀನುಗಾರಿಕೆ ಇಲ್ಲ. ಈ ಟೈಮಲ್ಲಿ ಬಹುತೇಕವಾಗಿ ನಮಗೆ ಕಾನೆ ಪಯ್ಯ ಸಿಗುವಂತಹ ಟೈಮ್ ಇದು. ನದಿಯ ಬಾರಿ ರುಚಿಯಾದ ಮೀನುಗಳು ಬಹುತ ರುಚಿ. ಅದು ಹೇಳಿದ್ರೆ ಈ ಕಾನೆ ಅಂದ್ರೆ ದೊಡ್ಡ ದೊಡ್ಡ ಡಾಕ್ಟರ್ನವರು ಮಿನಿಸ್ಟರ್ ಅವರು ನಮಗೆ ಕಾಲ್ ಮಾಡಿ ಹೇಳ್ತಾರೆ, ಕಾನೆ ಸಿಕ್ಕಿದ್ರೆ ನಮಗೆ ತೆಗ್ದಿಡಿ ಅಂತ. ಈಗ ಮೊನ್ನೆ ನಮ್ಮ ಶಾಸಕರು ಕಾಲ್ ಮಾಡಿ ಹೇಳಿದ್ರು, ಹರೀಶ್ ಅವರೇ ಕಾನೆ ಹತ್ರ ತೆಗ್ದಿನಿ ಅಂತ. ಎಲ್ಲಿಂಟು ಕಾನೆ? ಶಾಸಕರಿಗೆ ಕೇಳಬೇಕು, ನಮಗೆ ಮೀನು ಹಿಡಿಲಿಕ್ಕೆ ಆಗುದಿಲ್ಲಲ್ಲ ಅಂತ. ಶಾಸಕರಿಗೆ ಕಡಿಮೆ ಇಲ್ಲಿ 10 ಮನವಿ ಕೊಟ್ಟಿದ್ದೇನೆ. ಮನವಿ ಕೊಟ್ಟ ದಿವಸ ಸರ್ ಸ್ಟಾಪ್ ಆಗ್ತದೆ. ಮರು ದಿವಸ ಸ್ಟಾರ್ಟ್. ಮನವಿ ಕೊಟ್ಟ ದಿವಸ ಈ ರೀತಿಯ ಮರಳುಗಾರಿಕೆ ಸ್ಟಾಪ್ ಆಗುತ್ತೆ, ಮರು ದಿವಸ ಯಥಾ ಪ್ರಕಾರ ನಡೆಯುತ್ತೆ. ಈಗ ಕಳೆದ ವಾರದಲ್ಲಿ ರಿಯಲ್ ಆಗಿ ಹೇಳ್ತಾರೆ ಸರ್, ಒಂದು ದಿವಸ ನಮ್ದು ಜಿಲ್ಲಾಧಿಕಾರಿ ಅವರು ಬಂದ್ರು. ಸರಿ. ಬರುವಾಗ ಎಲ್ಲ ಅವರ ಟಿಪ್ಪರ್, ಜೆಸಿಪಿ, ದೋಣಿ, ಅದರ ದುಡಿಯವರು ಆಂಧ್ರದವರೆಲ್ಲ, ಒರಿಸ್ಸಾ ಎಲ್ಲ ಎತ್ತಂಗಡಿ ಎಲ್ಲ ಓಡಿದ್ದಾರೆ, ಎಲ್ಲೆಲ್ಲಿ ಆಗಿದ್ದಾರೆ, ಎಲ್ಲರೂ ಪರಾರಿ. ಅವರೀಗ ಒಂದು ಕಾನೂನು ರೀತಿಯ ತೆಗೆದು ಯಾಕೆ ಪರಾರಿ ಆಗಬೇಕು? ಕಾನೂನು ಸಮ್ಮತವಾಗಿ ಮರಳುಗಾರಿಕೆ ನಡೆದಿದ್ದರೆ ಯಾಕೆ ಇವರು ಜಿಲ್ಲಾಧಿಕಾರಿಗಳು ಬರುವಾಗ ಓಡಿ ಹೋಗಬೇಕು ಅಂತ ನೀವು ಓಡಿ ಹೋಗುದು? ಎಲ್ಲೆಲ್ಲಿ ಆ ಲೋಡ್ ಆದ ಮರಳನ್ನು ಎಲ್ಲೆಲ್ಲಿ ಅನ್ಲೋಡ್ ಮಾಡಿದ್ದಾರೆ. ಒಂದಕ್ಕೂ ಸಹ ಒಂದು ಪರ್ಮಿಟ್ ಆ ಟಿಪ್ಪರಿಗೆ ಎಂತದಿಲ್ಲ ಸರ್. ಈಗ ಎಲ್ಲ ಅಕ್ರಮವಾಗಿ ನಡೀತುಂಟು. ಹರೀಶ್ ಅವರೇ, ಈಗ ಕಳೆದ ವಾರದಲ್ಲಿ, ಈಗ ಇವತ್ತು ನಾವು ಸೋಮವಾರದಲ್ಲಿದ್ದೇವೆ, ಕಳೆದ ವಾರ ಕೂಡ ಈ ರೀತಿ ಮರಳುಗಾರಿಕೆಯಲ್ಲಿ ನಡೆದಿತ್ತಾ? ಇಲ್ಲ ಈಗ ಅಂದ್ರೆ ಸ್ಟಾಪ್ ಆಗಿದೆ. ಈಗ ಇನ್ನು ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ಸರ್. ಅದು ಜೂನ್ 1ಕ್ಕೆ ಎಂಡ್ ಆಗಿದೆ. ಈಗ ಸದ್ಯಕ್ಕೆ ಎಂಡ್ ಆಗಿದೆ. ಇನ್ನು ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ. ಇದು ಈ ಮರಳುಗಾರಿಕೆ ನಡೆದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡುವುದೇ. ಈಗ ಬಡ ಮೀನುಗಾರರಿಗೆ ಈಗ ಹರೀಶ್ ಅವರೇ, ಕಳೆದ ಬಾರಿಯ ಸೀಸನ್ ನಲ್ಲಿ ನಿಮಗೆ ಯಥೇಚ್ಛವಾಗಿ ಮೀನು ಸಿಗಲಿಲ್ವಾ? ಇಲ್ಲ. ಹೌದಾ? ಮೀನಿಲ್ಲದ ಈಗ ಎಲ್ಲ ಕಂಗಾಲಾಗಿದೆ. ಊಟಕ್ಕೆ ಗತಿಲ್ಲ ಸರ್. ಅದು ಹೆಂಗಸರು ದಿವಸಕ್ಕೆ ಹೋಗಿ ಮುಂಚೆ ಆದ್ರೆ ಅರ್ಧ ಗಂಟೆಯಲ್ಲಿ ಹೋದ್ರೆ ಒಂದು 50 ಗೋಣಿ 100 ಕೆಜಿ ಚಿಪ್ಪು ಮರುವೈ ತಗೊಂಡು ಬರ್ಲಿಕ್ಕೆ ಆಗ್ತಾ ಇತ್ತು. ಒಂದು ಗಂಟೆ ಹೋದ್ರೆ ಸಾಕು. ಮಿನಿಮಮ್ 1 ಗಂಟೆಯಲ್ಲಿ 100 ಕೆಜಿ. ಅದೀಗ 1 ಗಂಟೆಯಲ್ಲಿ ಅರ್ಧ ಕೆಜಿ ಸಿಗ್ತಿಲ್ಲ. ಎಲ್ಲಿಯವರು ಮಾಡ್ತಾರೆ, ಅಲ್ಲೇ ಚಿಪ್ಪಾಗುವ, ಅಲ್ಲೇ ಮರುವೆ ಆಗುವ ಸ್ಥಳ. ನಾನು ಗಣಿ ಇಲಾಖೆಯವರನ್ನು, ಮೀನುಗಾರಿಕೆ ಹಾಗೂ ನಮ್ಮ ಇವರು CRZ ಅವರು, ಪರಿಸರ ಮಾಲಿನ್ಯ ಅವರು, ಅವರನ್ನೇ ಕರ್ಕೊಂಡು ಬಂದು ಸರ್ವೆ ಮಾಡಿಸ್ತೇನೆ ಸರ್. ಅಲ್ಲಿ ಪಾಯಿಂಟ್ ಇಲ್ಲ, ಆದ್ರೂ ಅಕ್ರಮವಾಗಿ ತೆಗೆದಿದ್ದಾರೆ. ಇನ್ನು ಅದ್ರ ಮೇಲೆ ನಾವು ಹೆಂಗಸರು ಮಾತಾಡಿದರೆ ತಲವಾರು ಹಿಡ್ಕೊಂಡು ಪೋರ್ಜನ್ ಮಾಡ್ತಾರೆ. ಇಂಥದೆಲ್ಲ ಪರಿಸ್ಥಿತಿ. ಈಗ ಸಾಮಾನ್ಯವಾಗಿ ಈ ಒಂದು ಪ್ರದೇಶದಲ್ಲಿ ಉದ್ದಕ್ಕೆ ನೀವು ಹೇಳಿದ್ರೆ ಮರವೂರು ತನಕ ಹೋಗಿ ಬರ್ತಾ ಇದ್ದೇವೆ ಅಂತ ಒಂದು ಅಂದಾಜು ಎಷ್ಟು ಜನ ಮರವಾಯಿ ಹಾಕುವಂತದ್ದು, ಮೀನುಗಾಳ ಹಾಕುವಂತದ್ದು, ಮೀನು ಹಿಡಿಯುವಂತದ್ದು? ಕಡಿಮೆಯಲ್ಲಿ ಒಂದು 700 ಮನೆ ಉಂಟು.
ಓಹೋ ಹೋ ಹೋ ಹೋ. ಕಡಿಮೆಯಲ್ಲಿ 700 ಎಲ್ಲ ಇಡೀ ನದಿಯನ್ನೇ ನದಿಯನ್ನೇ ನಂಬಿ ಜೀವನ ಮಾಡುದು 700 ಮನೆ ಉಂಟು ಸರ್. ಈಗ ಅವರಿಗೆಲ್ಲ 700 ಬಡ ಕುಟುಂಬ. ಅವರೆಲ್ಲರೂ ಏನು ಈಗ ನದಿಗೆ ಇಳಿಯಲಾರದಂತ ಒಂದು ಸ್ಥಿತಿಯಲ್ಲಿ ಏನೋ ನದಿ ಉಂಟು ಇವಾಗ. ಹೌದು. ಈಗ ಮತ್ತೆ ನೀವೀಗ ಹೇಳೋ ಪ್ರಕಾರ ಏನು ಸೆಪ್ಟೆಂಬರ್ ಹೊತ್ತಿಗೆ ಮತ್ತೆ ಮರಳುಗಾರಿಕೆ ಆರಂಭವಾಗತ್ತೆ. ಈಗ ಮರಳುಗಾರಿಕೆ ಆರಂಭವಾಗುವಾಗ ಮತ್ತೆ ಇದೇ ಜನರು ಬಂದು ಇದೇ ಜಾಗದಲ್ಲಿ ಮರಳುಗಾರಿಕೆ ಮಾಡ್ತಾರೆ. ಹೌದು ಅಲ್ವಾ? ಈಗ ನೀವು ಹೇಳೋ ಪ್ರಕಾರ ಕಳೆದ ಇಡೀ 1 ವರ್ಷ ಮಾಡಿಕೊಂಡು ಬಂದಿದ್ದಾರೆ. ಈಗ ಮೊನ್ನೆ ಜೂನ್ 1ಕ್ಕೆ ಸ್ಟಾಪ್ ಆಯ್ತು, ಎಸ್ ಒಪ್ಪಿಕೊಳ್ಳುವ. ಬಟ್ ಇಡೀ 1 ವರ್ಷ ಅಲ್ಲಿ ಮರಳುಗಾರಿಕೆ ಮಾಡಿದ್ದಾರೆ. ನೀವು ಮನವಿ ಕೊಟ್ಟಿದ್ದೀರಿ, ದೂರು ಕೊಟ್ಟಿದ್ದೀರಿ, ಎಲ್ಲಾ ಇಲಾಖೆಗಳಿಗೆ ತಿಳಿಸಿದ್ದೀರಿ, MLAಗಳಿಗೆ ಹೋಗಿ ತಿಳಿಸಿದ್ದೀರಿ. ಏನು ಇದಾಗಿಲ್ಲ, ಪ್ರಯೋಜನ ಆಗಿಲ್ಲ. ಕೇಂದ್ರ ಸರ್ಕಾರ ತನಕ ಹೋಗಿದೆ. ಓಹೋ ಹೋ. ಕೇಂದ್ರದಲ್ಲಿ ನಾವು ಮೊನ್ನೆ ಮನವಿ ಕಳಿಸಿದ್ದೇವೆ. ಇನ್ನು ಮುಂದೆ ಇಲ್ಲಿ ಮರಳುಗಾರಿಕೆ ಆದ್ರೆ ನಾವು ಖಂಡಿತವಾಗಿ ಬೀದಿಗಿಳಿತೇವೆ. ಈಗ ಹರೀಶ್ ಅವರೇ, ಈ ನದಿಯಲ್ಲಿ ಎಷ್ಟು ದೊಡ್ಡ ದೊಡ್ಡ ಹೊಂಡಗಳನ್ನು ಮಾಡಿರ್ತಾರಲ್ಲ, ಈ ಮರಳು ತೆಗೆದು 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 ಈಗ ಅದು ಮುಚ್ಚಿ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಈಗ ಮುಚ್ಚಿತದದು ಈಗ ಒಂದು ಮಳೆ ಬಂದ ತಕ್ಷಣ ಅಥವಾ ಒಂದು ರೈನಿ ಸೀಸನ್ ಅಲ್ಲಿ ಈ ಸಲ ನೆರೆ ಬರ್ಲಿಲ್ಲ. ಹೌದು. ಈ ಪ್ರಕೃತಿ ಯಾಕಂದ್ರೆ ಮುಂಚೆ ಆದ್ರೆ ನೀರು ಬರತ್ತ ಅಂದ್ರೆ 12 ಗಂಟೆ ಟೈಮ್, 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಬರತ್ತ. ಹೌದು. 12 ಗಂಟೆಯಿಂದ 6 ಗಂಟೆ ತನಕ ಸಂಜೆ ಇಳಿತ. ಹೌದು. ಈಗೆಂತಾಗಿದೆ ಸರ್, ಸೀಸನ್ ಅಲ್ಲಿ ಸಹ ನಮ್ದು ಎಷ್ಟು ನೀರು ಬರ್ತಾ ಉಂಟು, ನೆರೆ ನೀರು ಅಷ್ಟು ಬರ್ತಾ ಉಂಟು ಸರ್. ಓಕೆ. ನೀರು ಜಾಸ್ತಿ ಉಂಟಲ್ಲದ್ರೆ ಕಡಿಮೆ ಆಗುದಿಲ್ಲ ಜೀರ್. ಸೊ ಅಂತ ಪರಿಸ್ಥಿತಿಯಲ್ಲಿ ಏನು ನದಿಯಲ್ಲಿ ಉಂಟಾಗಿರುವ ಈ ರೀತಿಯ ದೊಡ್ಡ ದೊಡ್ಡ ಹೊಂಡಗಳು ಅದು ಯಥಾ ಪ್ರಕಾರ ಇರ್ತದೆ. ಕಡಿಮೆಯಲ್ಲಿ ಅದು ಈಗ ಮುಂಚೆ ಅವರು ಪರ್ಮಿಷನ್ ಕೊಟ್ಟದ್ದು 2 ಫೀಟ್ ತೆಗಿಲಿಕ್ಕೆ ಹೋಯಿಗೆ. 2 ಫೀಟ್ ಇದೆಷ್ಟು ಹೋಗಿದೆ? ಕಡಿಮೆಯಲ್ಲಿ 30 ಫೀಟ್ ಜಲ್ಲ ಉಂಟು ಅವ್ರ ಹತ್ರ. 30 ಫೀಟ್ ಉದ್ದದ್ದು ಜಲ್ಲ ಉಂಟು. ಫೀಟ್ ಸರ್. ಬೇಕಾದ್ರೆ ನಿಮಗೆ ಲೈವ್ ಆಗಿ ನನ್ನ ಹತ್ರ ಜಲ್ಲ ಉಂಟು, ನಾ ತೋರಿಸ್ತೇನೆ. ಓಕೆ ಓಕೆ. ಅಲ್ಲ ನಾವು ಅಲ್ಲಿ ಮರಳುಗಾರಿಕೆ ಮಾಡುವಾಗ ನೋಡಿದೆವು 30 ಫೀಟ್ ಆಳ ತನಕ ಅವರು ಮರಳು ತೆಗಿತಾರೆ. ಹೌದು, 30 ಫೀಟ್. ಅದು ಮುಂಚೆ ಆದ್ರೆ ನೀರಿಗಿಳಿದು ಚಟ್ಟಿಯಲ್ಲಿ ತೆಗೆಯುದು. ಮೊದಲಾದರೆ ನೀರಿಗೆ ಇಳಿದು ದೋಣಿಯನ್ನು ಪಕ್ಕದಲ್ಲಿ ನಿಲ್ಲಿಸಿ ಚಟ್ಟಿಯಲ್ಲಿ ತೆಗೆದು ಚಟ್ಟಿಯಿಂದ ತುಂಬಿ ಮುಳುಗಿ ತೆಗೆದು ಅದನ್ನು ಯಥಾ ಪ್ರಕಾರ ಎತ್ತಿ ದೋಣಿಗೆ ಹಾಕುವಂತದ್ದು. ಒಂದು 3 ಜನ 4 ಜನ ಒಂದು ದೋಣಿಯಲ್ಲಿ. ಅದರಿಂದ ಏನು ದೊಡ್ಡ ಅಪಾಯ ಇಲ್ಲ ಮೀನುಗಾರಿಕೆಗೆ, ಸ್ಥಳೀಯರಿಗೆ ಅಪಾಯ ಇಲ್ಲ. ಈಗ ಅದು ಒಂದೇ ಲೆಕ್ಕ ಬರ್ತದೆ ಮರಳು. ಇದು ಅಂದ್ರೆ ಸರ್, ಒಂದು ದೋಣಿಯಲ್ಲಿ 10 ಜನ. ಒಂದು ದೋಣಿಯಲ್ಲಿ 10 ಜನ. 10 ಜನ 30 ಫೀಟ್ ಜಲ್ಲ. 30 ಫೀಟ್ ಜಲ್ಲ. 6 ಹ್ಯಾಂಗರ್ ಅದಕ್ಕೆ. ಆ ಹ್ಯಾಂಗರ್ಗೆ 6 ಹ್ಯಾಂಗರ್ಗೆ ದೋಣಿಯನ್ನೇ ಕಟ್ಟಿ ದೂರದಿಂದ ಹಾಕಿ ಎಳ್ಕೊಂಡು ಬರೋದು 4 ಜನ. ಹೌದು, ನಾವಿಲ್ಲಿ ನೋಡ್ತಾ ಇದ್ದೇವೆ ನೋಡಿ. ನೀವು ಮಾತಾಡ್ತಾ ಇರುವಾಗ ನಾವು ಟಿವಿಯಲ್ಲಿ ಅದನ್ನು ಪ್ಲೇ ಮಾಡ್ತಾ ಇದ್ದೇವೆ ನೋಡಿ ಸರ್. ಲೈವ್ ಆಗಿ ಎಲ್ಲ ಕಳಿಸಿದ್ದೇನೆ ಸರ್. ಹೌದೌದೌದು, ನೋಡ್ತಾ ಇದ್ದೇವೆ. ನಾನು ಕಳಿಸಿದ್ದೇನೆ ಸರ್. ಎಸ್. ಈಗ ಹರೀಶ್ ಅವರೇ, ಈ ಮೀನುಗಾರಿಕೆ ನೀವು ಗಾಳ ಹಾಕಿಕೊಂಡು ಹೋಗ್ತೀರಿ ಅಥವಾ ಚಿಪ್ಪು ಹಾಕಿಕೊಂಡು ಹೋಗ್ತೀರಿ, ಮರವಾಯಿ ಹಾಕಿಕೊಂಡು ಹೋಗ್ತೀರಿ. ಒಂದು ವೇಳೆ ಈ 30 ಫೀಟ್ ಆಳದ ಹೊಂಡಕ್ಕೆ ನದಿಯ ಒಳಗಡೆ ಬಿದ್ದರೆ ಏನು? ಬಿದ್ದಾಗಿದೆ. ಈಗ ಎಷ್ಟೋ ಪ್ರಾಣಾಪಾಯದಿಂದ ನಮ್ಮನ್ನು ನಾವು ರಕ್ಷಿಸಿದ್ದೇವೆ. ಓಕೆ ಓಕೆ. ಮೊನ್ನೆ ಸಹ ನಮ್ಮ ಇವರು ಬಂದಿದ್ರು, V4 ಅವರು. ಅವರು ಬರುವಾಗ ಡೈರೆಕ್ಟ್ ನಾ ತೋರಿಸ್ತೇನೆ ಹೆಂಗಸರು ಬಿದ್ದದ್ದು. ಓಕೆ. 1 ಫೀಟ್ ಅಲ್ಲಿ ನಡ್ಕೊಂಡು ಹೋದ್ರೆ, ಒಂದು 5 ಫೀಟ್ ನಡ್ಕೊಂಡು ಹೋದ್ರೆ ನದಿಯಲ್ಲಿ 5 ಫೀಟ್ ಕಳೆದ ಅದೇ ಅಲ್ಲಿ ಹೊಂಡ. ಅಷ್ಟು ಸ್ವಲ್ಪ ಮುಂದಕ್ಕೆ ಹೋದ್ರೆ ಹೊಂಡ ಬೀಳುದೆ. ಈಗ ಇದು ಹರೀಶ್ ಅವರೇ, ಜೂನ್ 1ಕ್ಕೆ ಈ ಬಾರಿಯ ಸೀಸನ್ ಇದು ಮರಳುಗಾರಿಕೆ ಸ್ಟಾಪ್ ಆಯ್ತು, ಇರ್ಲಿ. ಈಗ ನೀವು ಮೀನುಗಾರರು, ಸ್ಥಳೀಯರು, ಮಹಿಳೆಯರು, ನೀವು ಹೇಳಿದ್ರಿ ಸುಮಾರು 700 ಮನೆಯವರು, ಕುಟುಂಬಸ್ಥರು ಈ ಮೀನುಗಾರಿಕೆಯನ್ನು ನಂಬಿಕೊಂಡಿದ್ದಾರೆ ಅಂತ. ಈಗೇನಾದ್ರೂ ಮೀನುಗಾರಿಕೆಗೆ ಹೋದ್ರೆ ಈ ರೀತಿಯ 30 ಫೀಟ್ ಆಳದ ಗುಂಡಿಗೆ ಬೀಳೋದು ಗ್ಯಾರಂಟಿ. 100%. ಈಗಲೂ ಆ ಗುಂಡಿಗಳು ಖಂಡಿತವಾಗಿಲೂ ಉಂಟು. ಈಗಲೂ ಆ ಗುಂಡಿಗಳು ಅದೇ ರೀತಿ ಇದಾವೆ. ಹಾಗೆ ಉಂಟು ಸರ್. ಅನ್ಯಾಯ ಅಲ್ವಾ ಇದು? ಬಹುದು ಇದರ ಎಷ್ಟು ದೊಡ್ಡ ಅನ್ಯಾಯ ಉಂಟಲ್ಲ ಈ ಸರ್ಕಾರದವರು ನಮಗೆ ಮಾಡಿದ್ದಾರೆ. ಈ ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು ದೊಡ್ಡ ಅನ್ಯಾಯ ಮಾಡಿದ್ದಾರೆ ಸರ್. ಹೌದು, ಈ ರೀತಿಯಾಗಿ ನದಿಯ ಒಳಗಡೆ ಈಗ ಸಾಮಾನ್ಯ ಯಾರಿಗೆ ಗೊತ್ತಿಲ್ಲದವರು, ನೀವಾದರೆ ಪರಿಸರ ವಾಸಿಗಳು ಯಾರಾದರೂ ಈಜಾಡ್ಲಿಕ್ಕೆ ಬಂದ್ರು ಅಂತ ಹೇಳಿದರೆ ಕೂಡ
ನದಿಯ ಒಳಗಡೆ ಇರುವಂತ ಬಾವಿಗೆ ಬೀಳ್ಬೇಕಲ್ವಾ? ಖಂಡಿತವಾಗಿ ಹ್ಮ್ ಖಂಡಿತವಾಗಿಯೂ ಸರ್. ಹೌದು. ಇದು ಇದೇ ಹೋದ ಸಲ ಹ್ಮ್ ಸರ್ ಒಂದು ಕರೆಕ್ಟ್ ನೋಡಿ, ಹೋದ ಸಲ ಲಾಕ್ ಡೌನ್ ಅಲ್ಲಿ ಯಾವ ಸರ್ಕಾರದವರು ನಮಗೆ ಹ್ಮ್ ಸಹಕಾರ ಮಾಡಲಿಲ್ಲ. ಓಕೆ. ನಮಗೆ ಈ ಮರಳುಗ ಇದರಿಂದ ಯಾವುದು ಮರುವಾಯಿಂದ ಎಷ್ಟು 5 ಬೋಟ್ ನ ದನಿಯವರು ಬಂದು ಸಹ ಮರುವೆ ತೆಗೆದಿದ್ದಾರೆ. ಓಕೆ. ದೊಡ್ಡ ದೊಡ್ಡ ಸ್ವಲ್ಪ ರಿಚ್ ಪಾರ್ಟಿ ಅವ್ರದ್ದು ಬಂದು ಸಹ ಮರುವೆ ತಕೊಂಡು ಹೋಗಿ ಸೇಲ್ ಮಾಡ್ತಿದ್ರು. ದಿವಸಕ್ಕೆ 1000, 2000, 1500 ದುಡಿತಿದ್ರು. ಈ ಸಲ ಇಂತಹ ಪರಿಸ್ಥಿತಿ ಆಗಿದೆ ಸರ್. ಈಗ ಈ ಏನು ನದಿಯಲ್ಲಿ ಸೃಷ್ಟಿಯಾಗಿರುವಂತ ಕೃತಕ ಬಾವಿಗಳು ಅಥವಾ ಈ ರೀತಿ ನೀವು ಹೇಳಿದಾಗೆ 30 ಫೀಟ್ 25 ಫೀಟ್ ಆಳದ ಈ ಗುಂಡಿಗಳು ಉಂಟಲ್ವಾ, ಅದು ಈ ಬಾರಿಗೆ ದೊಡ್ಡ ಮಟ್ಟದ ನೆರೆ ಬರದಿದ್ದರೆ ಅದು ಮುಚ್ಚಿ ಹೋಗುವುದಿಲ್ಲ. ಇಲ್ಲ, ಖಂಡಿತವಾಗ್ಲಿಲ್ಲ. ಹೌದು. ಈಗ ಅದನ್ನು ಮುಂದೆ ಯಾರಾದ್ರೂ ಮುಚ್ಚಬೇಕಲ್ಲ, ಅದು ಹರೀಶ್ ಅವರೇ, ಯಾರಿಂದ ಮುಚ್ಚಿಸೋದು ಅದನ್ನು? ಆಗುದಿಲ್ಲ, ಯಾರು ಮುಚ್ತಾರೆ? ಇನ್ನಲ್ಲಿ ಕೆಸರಾಗಿ ಆ ಕೆಸರು ನಿಲ್ತದೆ ಸರ್. ಈ ನಾವು ಅದಕ್ಕೆ ಅಂತ ಪಾಚಿ ಕೆಸರು ಅಂತ ಹೇಳ್ತೇವೆ ನಾವು. ಹೌದು. ಅದು ಲೆವೆಲ್ ಆಗಿ ನಿಲ್ತದೆ ಸರ್. ಯಾರಾದ್ರೂ ಪುಣ್ಯಾತ್ಮ ಹೋದ್ರೆ ಹೊಂಡಕ್ಕೆ ಬೆದ್ರೆ ಹೋದವನು. ಓಕೆ. ಆಕಸ್ಮಿಕವಾಗಿ ದೋಣಿಗಳು ಉರುಳಿದ್ರು ಕೂಡ ಏನು ಹೊಂಡದ ಪಕ್ಕ ಹೋದ ಲೆಕ್ಕಕ್ಕೆ. ಇದು ನಾವೇ ಕೃತಕವಾಗಿ ಸೃಷ್ಟಿ ಮಾಡಿಕೊಂಡ ಅವಾಂತರಗಳು ಅಥವಾ ಅಪಾಯಗಳಲ್ವಾ? ಖಂಡಿತವಾಗ್ಲಿ ಇದಕ್ಕೆ ನಮ್ಮ ಜಿಲ್ಲಾಡಳಿತವೇ ಹೊಣೆಗಾರಿಕೆ ವಹಿಸ್ಬೇಕಲ್ವಾ? ಏನ್ ಹೇಳ್ತೀರಿ? ಖಂಡಿತವಾಗಿ ಜಿಲ್ಲಾಡಳಿತವರಿಗೆ ನಾವು ಎಷ್ಟು ಮನವಿ ಕೊಟ್ಟರು, ಅವರು ಹೇಳ್ತಾರೆ ಗಣಿ ಇಲಾಖೆ ಹೋಗಿ ನಾನು ಫೋನ್ ಮಾಡಿ ಹೇಳ್ತೇನೆ ಅಂತ. ಸರ್, ಒಂದು ದಿವಸ ಹೇಳ್ತದೆ, ಮರು ದಿವಸ ಆಗಿ. ನೀವು ಈ ರೀತಿ ಕಂಪ್ಲೇಂಟ್ ಎಲ್ಲ ಕೊಡ್ಲಿಕ್ಕೆ ಹೋಗುವಾಗ ನಿಮಗೆ ಎದುರಿಸಲಿಕ್ಕೆ ಬೆದರಿಸಲಿಕ್ಕೆ ಫೋನ್ ಮಾಡಿ ಜೋರ್ ಮಾಡ್ಲಿಕ್ಕೆಲ್ಲ ಬರೋದಿಲ್ಲ ಇವರು? ತುಂಬಾ ಜನ ಇದ್ರು. ಹೌದಾ? ತುಂಬಾ ಜನ ಇದ್ರು ಸರ್. ತುಂಬಾ ಅದಲ್ಲದೆ ಈ ಮರಳುಗಾರಿಕೆಯಿಂದ ನಾವು ದೋಣಿಯೆಲ್ಲ ಲೆಕ್ಕ ಮಾಡುವಾಗ ಆಗ ಅವರಿಗೆ ಶಾರ್ಟೇಜ್ ಬಂತು. ಶಾರ್ಟೇಜ್ ಬರುವಾಗ ಒಂದು 10 year ಬ್ಯಾಕ್ GMR ಆಗುವಾಗ ಡ್ರೆಡ್ಜಿಂಗ್ ಹಾಕಿದ ಓಯಿಗೆ ಮೇಲ್ ಹಾಕಿದ್ರು ಸರ್ ಅಲ್ಲಿ ನಾಯರ್ ಕುದ್ರ ಅಂತ. ಹೌದು ಹೌದು. ಅಲ್ಲಿಂದ ತಗೊಂಡಿದ್ದಾರೆ ಮೇಲೆ ಹಾಕಿದ ಒಯ್ಗೆಯನ್ನು. ಈಗ ಅಲ್ಲಿ ನೀರು ನಿಂತು ಸೊಳ್ಳೆಯಿಂದ ನಿಲ್ಲಿಕ್ಕೆ ಆಗುದಿಲ್ಲ ಸರ್. ಹೌದಾ? ಇದು ಈಗ ಮಲೇರಿಯಾ, ಡೆಂಗು ಇಂತ ಕಾಯಿಲೆಗೆ ನಾವೊಂದು ಕರ್ಕೊಂಡು ಬಂದಾಗಿದೆ. ಹೌದು ಹೌದು ಹೌದು. ಇಂತ ಪರಿಸ್ಥಿತಿ ಉಂಟು ಸರ್. ಎಸ್. ಈಗ ಹರೀಶ್ ಅವರೇ, ಈಗ ಅಟ್ಲೀಸ್ಟ್ ಮುಂದಿನ ಬಾರಿ ಈಗ ನೀವು ಹೇಳಿದಾಗೆ ಮುಂದಿನ ಮರಳುಗಾರಿಕೆ ಸೀಸನ್ ಆರಂಭವಾಗುವ ಹೊತ್ತಿಗಾದರೂ ಕಷ್ಟ, ನಿಮ್ಮ ಮಾತ್ರ ಕಷ್ಟ ಅಲ್ಲ, ಇದು ಪ್ರಕೃತಿಯ ಒಡಲನ್ನು ಈ ರೀತಿಯಾಗಿ ಏನು ಮಾಡಿದ್ದಾರೆ. ಖಂಡಿತವಾಗಿ ಇದನ್ನು ಮೀನುಗಾರರ ಜೊತೆಗೆ ಇತರ ಎಲ್ಲ ಸಂಘ ಸಂಸ್ಥೆಯವರು, ಜನರು, ನಾಗರಿಕರು ಪ್ರಶ್ನೆ ಮಾಡಬೇಕಾಗಿದೆ ಅಲ್ವಾ? ಖಂಡಿತ 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 ಖಂಡಿತ. ಎಸ್, ನೀವು ನಿಮ್ಮ ಹೋರಾಟವನ್ನು ಮುಂದುವರಿಸಿ. ಓಕೆ ಸರ್, ಥ್ಯಾಂಕ್ ಯು.